ನಮ್ಮ ರಾಯಪ್ಪ ಸರ್ ಅವರೇ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಯಾಗಿರ್ತಾರೆ. ಅದೇ ರೀತಿ ನನ್ನೊಟ್ಟಿಗಿರುವಂಥ ನನ್ನ ಸಹಪಾಠಿಗಳಾದ ಎಲ್ಲ ಕೌನ್ಸಿಲರ್ಗಳೇ, ಅದೇ ರೀತಿ ನಮ್ಮ ನಗರಸಭೆಯ ಸಿಬ್ಬಂದಿಗಳೇ, ಅದೇ ರೀತಿ ಪೌರ ಕಾರ್ಮಿಕರಿಗೆ ನನಗೆ ಮೊದಲನಷ್ಟು ಕೂಡುವುದಿಲ್ಲ, ಸೌಖ್ಯ ಇಲ್ಲ. ಆದರೆ ಪೌರ ಕಾರ್ಮಿಕರಿಗೂ ಕೌನ್ಸಿಲರಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಅದು ಇಲ್ಲ ಅಂತ ಹೇಳಲಿಕ್ಕೆ ಆಗುವುದೇ ಇಲ್ಲ. ಯಾಕಂತ ಹೇಳಿದ್ರೆ ಪ್ರತಿದಿನ ಕೌನ್ಸಿಲರ್ಗಳ ಸೈಡಲ್ಲಿ ಬರುವಂಥ ಅನೇಕ ದೂರುಗಳು, ಒಂದು ಕಡೆಯಲ್ಲಿ ಚರಂಡಿ ಬ್ಲಾಕ್ ಆಯಿತು, ಇನ್ನೊಂದು ಕಡೆಯಲ್ಲಿ ಮಳೆ ನೀರು ನಿಂತಿತ್ತು, ಇನ್ನೊಂದು ಕಡೆಯಲ್ಲಿ ಮರದ ರೆಂಬೆ ಕಟ್ಟಾಗಬೇಕು, ಇನ್ನೊಂದು ಕಡೆಯಲ್ಲಿ ನಾಯಿ ಸತ್ತಿತ್ತು. ಇದಕ್ಕೆಲ್ಲ ನಮಗೆ ಕಾಣುವುದು ಯಾರನ್ನಂತ ಹೇಳಿದರೆ ಒಂದು ನಮ್ಮ ಪ್ರದೀಪರನ್ನು ಮತ್ತೆ ನಮ್ಮ ಈ ಪೌರ ಕಾರ್ಮಿಕರ ಬಲಗವರನ್ನು ನಮಗೆ ಕಾಣುತ್ತದೆ. ಆದ್ದರಿಂದ ನಮ್ಮ ಕೌನ್ಸಿಲರ್ನವರಿಗೂ ಮತ್ತು ಈ ಒಂದು ಇದಕ್ಕೂ ಹೆಚ್ಚಿನ ಒಂದು ಸಂಬಂಧ ಉಂಟು ಅಂತ ಹೇಳಿ ನಮ್ಮ ಈ ಪೌರ ಕಾರ್ಮಿಕರ ನೆಲೆಯಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಮತ್ತು ನಮ್ಮ ಇಡೀ ಉಳ್ಳಾಲ ನಗರಸಭೆಯ ಕಾರ್ಯಾಚರಣೆಯಲ್ಲಿ ಈ ಹಿಂದೆ ಕೂಡ ಪೌರ ಕಾರ್ಮಿಕರ ದಿನಾಚರಣೆ ವಾಣಿ ಮೇಡಮ್ ಇರುವಾಗಲೂ ಕೂಡ ಅನೇಕ ಕಾರ್ಯಕ್ರಮದೊಂದಿಗೆ ಬಹಳ ವಿಜೃಂಭಣೆಯಿಂದ ಜರುಗುತ್ತಾ ಇತ್ತು. ಯಾಕಂತ ಹೇಳಿದ್ರೆ ಹಿಂದೆ ಸೇವೆ ಮಾಡಿದವರನ್ನು ನಾವು ನೆನಪು ಮಾಡುವುದು ಕೂಡ ನಮ್ಮ ಒಂದು ಕರ್ತವ್ಯ ಕೂಡ ಆಗಿದೆ. ಅದೇ ರೀತಿ ಈಗಿನ ನಮ್ಮ ಪೌರಾಯುಕ್ತರಾದಂಥ ರಾಯಪ್ಪರವರು ಬಂದ ಮೇಲೆ ಕೂಡ ಅಲ್ಲಲ್ಲಿ ಗಿಡ ನೆಡುವಂತಹ ಕಾರ್ಯಕ್ರಮ, ಅದೇ ರೀತಿ ಸಾವಯವ ಗೊಬ್ಬರವನ್ನು ಕೊಡುವಂತಹ ಕಾರ್ಯಕ್ರಮ, ಹೀಗೆ ಅನೇಕ ಹೊಸ ಹೊಸ ಕಾರ್ಯಕ್ರಮಗಳನ್ನು ಪೌರ ಕಾರ್ಮಿಕರಿಂದ ನಮಗೆ ಮಾಡಿಸಿಕೊಡುವಂತಹದ್ದನ್ನು ನಾವು ಕಂಡುಕೊಳ್ಳುತ್ತೇವೆ. ನಮ್ಮ ಪೌರ ಕಾರ್ಮಿಕರು ಹೆಚ್ಚಾಗಿ ದಾವಣಗೆರೆ ಮೂಲದಿಂದ ಬಂದವರು. ಕೆಲವೊಮ್ಮೆ ಆದಿತ್ಯವಾರ ಕೂಡ ಅವರ ಸೇವೆ ನಮಗೆ ಕಾಣುತ್ತಾ ಉಂಟು. ಆದಿತ್ಯವಾರ ಆ ಹನುಮಂತರ ಲಾರಿ ಬರುವಾಗ ಬಹಳ ಆದಿತ್ಯವಾರ ಕೂಡ ಬರ್ತದಲ್ಲ ಅಂತ ಹೇಳಿ ಒಂದು ಸಂತೋಷ ಕೂಡ ನಮಗೆ ಆಗ್ತದೆ. ಆದ್ದರಿಂದ ಎಂತೆಂಥ ಹೆಸರುಗಳನ್ನು ನೀವು ಇಟ್ಟಿದ್ದೀರಿ. ಒಬ್ಬರ ಹೆಸರು ಆಂಜನೇಯ, ಮತ್ತೊಬ್ಬರ ಹೆಸರು ಅಂಜನಪ್ಪ, ಮತ್ತೊಬ್ಬರ ಹೆಸರು ಕೆಂಚ, ಮತ್ತೊಬ್ಬರ ಹೆಸರು ನಾಗರಾಜ, ಹೀಗೆ ಅನೇಕ ದೇವದೇವತೆಗಳ ಹೆಸರನ್ನ ಇಟ್ಟು ನೀವು ಇಲ್ಲಿ ಕಾರ್ಯನಿರ್ವಹಿಸುವಂತ ಇರುವಂತಹದ್ದು ನಿಮ್ಮ ನಾಡಿನ ವೈಶಿಷ್ಟ್ಯ ಸಂಸ್ಕೃತಿಗೆ ಪೂರಕವಾಗಿರುವುದು ನಮಗೆಲ್ಲ ನೆಮ್ಮದಿಯ ವಿಷಯ. ನಮ್ಮ ಭಾರತ ದೇಶದಲ್ಲಿ ಸುಮಾರು 12 ಲಕ್ಷ ಮಂದಿಯಷ್ಟು ಪೌರ ಕಾರ್ಮಿಕರಿದ್ದಾರೆ. ಅನೇಕ ಪೌರ ಕಾರ್ಮಿಕರು ಮ್ಯಾನ್ ಹೋಲಿಗೆ ಬಿದ್ದು ಸತ್ತು ಹೋಗುವಂತಹ ಪ್ರಸಂಗಗಳು ಪೌರ ಕಾರ್ಮಿಕರ ಲೈಫ್ ಹಿಸ್ಟ್ರಿಯಲ್ಲಿ ನಮಗೆ ನೋಡಿದಾಗ ಗೊತ್ತಾಗ್ತದೆ. ಅದೇ ರೀತಿ ಪೌರ ಕಾರ್ಮಿಕರು ಅನೇಕ ಕಡೆಯಲ್ಲಿ ಗುತ್ತಿಗೆದಾರರ ಅಂಡರ್ನಲ್ಲಿ ಶೋಷಿಸುವಂತಹದ್ದು, ಅವರ ಎಕ್ಸ್ಪ್ಲಾಯಿಟೇಷನ್ ಆಗುವಂತಹದ್ದು ಕೂಡ. ಆದರೆ ನಮ್ಮ ಉಳ್ಳಾಲ ನಗರಸಭೆಯಲ್ಲಿ ಈಗ ನೇರ ಪಾವತಿಯಿಂದ ಈ ಒಂದು ಕ್ರಮ ಬಹಳ ಕಟ್ಟುನಿಟ್ಟಾಗಿ, ಯಾಕಂತ ಹೇಳಿದ್ರೆ ರಾಯಪ್ಪನವರು ಬರುವಾಗಲೇ ಅವರು ಕಸದಲ್ಲಿ ಬಹಳ ಫೇಮಸ್ ಅಂತ ಹೇಳಿ ಉಂಟು. ಬೇರೆ ವಿಷಯದಲ್ಲಿ ಸ್ವಲ್ಪ ಅಷ್ಟಿಷ್ಟು ಹೇಳಲಿಕ್ಕೆ ಅಲ್ಲದಿದ್ದರು ಕಸದಿಂದ ರಸ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಭಾರತ ದೇಶದವನೊಬ್ಬ ಕಬ್ಬಿಣದ ಜಲ್ಲೆಯನ್ನು ತಿಂದು ಅದನ್ನು ಬಿಸಾಡ್ತಾನೆ. ಅದನ್ನೇ ಜಪಾನ್ನವ ತೆಗೆದು ಒಳ್ಳೆ ಹಾರ ಮಾಡಿ ಮಾರ್ಕೆಟ್ನಲ್ಲಿ ಮಾರ್ತಾನೆ. ಇದು ಒಂದು ಗಾದೆ ಕೂಡ ಉಂಟು. ಅದೇ ರೀತಿ ಬಿಸಾಡುವಂತಹ ವ್ಯವಸ್ಥೆಯನ್ನು ತೆಗೆದು ಸಾವಯವ ರಸಗೊಬ್ಬರವನ್ನು ನಮ್ಮ ರಾಯಪ್ಪನವರು ಮಾಡಿದ್ದಾರೆ ಅಂತ ಹೇಳಿ ಒಂದು ಉಲ್ಲೇಖ ಬರ್ತದೆ. ಆದ್ದರಿಂದ ಅದೇ ರೀತಿ ಯಾವಾಗ ಈ ದೇಶದಲ್ಲಿ ಪ್ರಧಾನಮಂತ್ರಿಯವರು ಸ್ವಚ್ಛ ಭಾರತವನ್ನು ತಂದರೋ, ಆ ಸ್ವಚ್ಛ ಭಾರತ ತಂದ ಮೇಲೆ ನೀವು ಹಿಡಿಯುವಂತಹ ಆ ಪೊರಕೆಯನ್ನ, ಆ ಗುಡಿಸುವಂಥದ್ದನ್ನು ಇವತ್ತು ಪ್ರಧಾನಮಂತ್ರಿಗಳ ಕೈಯಲ್ಲಿ, ಆಡುವವರ ಕೈಯಲ್ಲಿ, ಸಿನಿಮಾ ನಟರ ಕೈಯಲ್ಲಿ, ಅದೇ ರೀತಿ ಅಮೀರ್ ಖಾನ್ನ ಕೈಯಲ್ಲಿ, ವಿರಾಟ್ ಕೊಹ್ಲಿಯ ಕೈಯಲ್ಲಿ ಕಾಣುವಂತಾಯಿತು. ಇದನ್ನು ಕೂಡ ನಾವು ಈ ಪೌರ ಕಾರ್ಮಿಕರ ಜೀವನ ಚರಿತ್ರೆಯ ಒಂದು ಬದಲಾವಣೆಯ ಒಂದು ಚಿತ್ರ. ಈಗ ಬಸ್ ನಿಲ್ದಾಣದಲ್ಲಿ ಸಿನಿಮಾ ನಟರು ಗುಡಿಸುವಂತಹದ್ದು, ರೈಲ್ವೆ ಪ್ಲಾಟ್ಫಾರ್ಮ್ಗಳಲ್ಲಿ ಸಿನಿಮಾ ನಟರು ಗುಡಿಸುವಂತಹದ್ದು, ಹೀಗೆಲ್ಲ ನಾವು ಅನೇಕ ಆಯಾಮಗಳಲ್ಲಿ ನಾವು ಕಾಣಬಹುದು. ಆದ್ದರಿಂದ ಉಳ್ಳಾಲದ ಪೌರ ಕಾರ್ಮಿಕರು ಇನ್ನಷ್ಟು ಹೆಚ್ಚು ನಮ್ಮ ಕೌನ್ಸಿಲರ್ಗಳೊಟ್ಟಿಗೆ ಸಂಪರ್ಕವನ್ನ ಇಟ್ಟುಕೊಂಡು ನಮಗೆ ಯಾವಾಗಲೂ ಸಿಗುವಂತಹ ರಾಜೇಶ್ ಅವರು, ಮತ್ತೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಆದಂತಹ ಸಾಜಿ ಸರ್ ಅವರು, ಮತ್ತೆ ನಮ್ಮ ಜೈಶಂಕರ್ ಅವರು, ಮತ್ತೆ ನಮ್ಮ ಕೆಂಚಪ್ಪ, ಮತ್ತೆ ಪ್ರದೀಪ್. ಯಾವಾಗ ಪ್ರದೀಪ್ನ ಹೆಸರು ಸಾಧಾರಣ ಕೌನ್ಸಿಲರ್ ಬಾಯಲ್ಲಿ ಹೆಚ್ಚಾಗಿ ಕೇಳ್ತಾ ಇದ್ದೆ. ಅಂತ ಹೇಳಿದ್ರೆ ನಿತ್ಯವೂ ಬೆಳಗುವ ದೀಪ ಅಂತ ಹೇಳಿ ನಮ್ಮ ಪ್ರದೀಪ್ ಯಾವಾಗಲೂ ಎಲ್ಲರೊಟ್ಟಿಗೂ ಸ್ಪಂದನೆ ಮಾಡುವಂತಹ ಒಬ್ಬ ಕಾರ್ಯಕರ್ತ ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ಶುಭವಾಗಲಿ. ನೀವೆಲ್ಲರೂ ನಮ್ಮ ಆರೋಗ್ಯದ ಬಗ್ಗೆ ಹಾರೈಸಬೇಕು ಅಂತ
ಹೇಳಿಕೊಂಡು ನಮ್ಮೂರ ಕಡಲಿನ ಸೂರ್ಯಾಸ್ತ ಚಂದ, ನಮ್ಮೂರ ಕಡಲಿನ ಬಂಗ್ಲೆ ಮೀನ್ ಚಂದ, ನಮ್ಮೂರ ಕಡಲಿನ ಸೂರ್ಯಾಸ್ತ ಚಂದ, ನಮ್ಮೂರ ಕಡಲಿನ ಬಂಗ್ಲೆ ಮೀನ್ ಚಂದ, ಕತ್ಲಾದ ಮೇಲೆ ಕುಡ್ಕೊಂಡು ಕುಡಿಯೋದು ಚಂದ, ಈ ಊರು ಹೊಳೆ ನೀರು ಆಕಾಶ ಚಂದ, ಈ ಸಭೆಗೆ ಬಂದ ನಮ್ಮೆಲ್ಲ ಪೌರ ಕಾರ್ಮಿಕರು ಚಂದ ಅಂತ ಹೇಳಿ, ಅದರೊಟ್ಟಿಗೆ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಈ ಪೌರ ಕಾರ್ಮಿಕರೊಟ್ಟಿಗೆ ನಾವು ಅನೇಕರನ್ನು ಬಿಟ್ಟಿದ್ದೇವೆ, ಅದು ಡ್ರೈವರ್ಗಳು. ಆ ಡ್ರೈವರ್ಗಳು ಕೂಡ ನಮ್ಮೊಟ್ಟಿಗೆ ಅನೇಕ ಸಂದರ್ಭದಲ್ಲಿ ಈ ಒಂದು ಪೌರ ಕಾರ್ಮಿಕರಿಗೆ ಜೊತೆಯಾಗಿದ್ದಾರೆ. ಅವರು ಕೂಡ ಮುಂದಿನ ದಿನಗಳಲ್ಲಿ ಪೌರ ಕಾರ್ಮಿಕರ ಜೊತೆಗೆ ಸೇರುವಂತಾಗಲಿ ಅಂತೇಳಿ ಹೇಳಿಕೊಂಡು ನನಗೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನಾನೆರಡು ಮಾತನ್ನು ನಾನು ಮುಕ್ತಾಯಗೊಳಿಸ್ತೇನೆ. ಅದೇ ರೀತಿ ನಾವು ಪ್ರೇಮನನ್ನು ನಾವು ಕಳ್ಕೊಂಡಿದ್ದೇವೆ, ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸೇವೆಯು ಶ್ಲಾಘನೀಯವಾಗಿದ್ದು ಅದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳಿ ತಮ್ಮ ಹಾಡಿನ ಮೂಲಕ ಎಲ್ಲರನ್ನ ಮನೋರಂಜನೆಗೈದ ಶ್ರೀ ಮೊಹಮ್ಮದ್ ಮುಕ್ಕಚೇರಿ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಗರಸಭೆ ವತಿಯಿಂದ ವರ್ಷ ಪ್ರತಿ ಆಚರಿಸಿಕೊಂಡು ಬರುವಂತಹ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಈ ಸಲ ಕೂಡ ಉಳ್ಳಾಲ ನಗರಸಭೆಯಲ್ಲಿ ನಗರಸಭೆಯ ಕೌನ್ಸಿಲರ್ಗಳು ಗೆದ್ದು ಬಂದರೂ ಕೂಡ ಆಡಳಿತ ಇಲ್ಲದಿದ್ದರೂ ಕೂಡ ಯಾವುದೇ ರೀತಿಯ ಒಂದು ಕೊರತೆ ಬಾರದ ರೀತಿಯಲ್ಲಿ ನಮ್ಮ ನಗರಸಭೆಯ ಕಮಿಷನರ್ ಮತ್ತು ಅವರ ವೃಂದ ಬಹಳ ಒಂದು ಅಚ್ಚುಕಟ್ಟಾಗಿ ಮತ್ತು ಒಂದು ಗೌರವದ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಮೊದಲಿಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ನಗರಸಭೆಯ ಪೌರಾಯುಕ್ತರು ಮತ್ತು ಅವರ ವೃಂದಕ್ಕೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಪೌರ ಕಾರ್ಮಿಕರ ಅವರು ಈ ನಮ್ಮ ನಗರಕ್ಕೆ ಎಷ್ಟು ಮಹತ್ವ, ಅವರು ಈ ಸಮಾಜವನ್ನು ಒಂದು ರೀತಿಯಲ್ಲಿ ಉತ್ತಮವಾಗಿ ಸ್ವಚ್ಛವಾಗಿ ಹಾಗೂ ಬಹಳಷ್ಟು ಚಂದವಾಗಿ ಕಾಣಿಸಲು ಅವರ ಪ್ರಯತ್ನ, ಅವರ ಶ್ರಮ, ಅವರ ಆ ಜೀವನ ಬದ್ಧತೆಯನ್ನು ನಾವೆಲ್ಲರೂ ಖಂಡಿತ ಶ್ಲಾಘಿಸಲೇಬೇಕಂತ ಒಂದು ಮಾತನ್ನು ಹೇಳಿ ಬಯಸ್ತೇನೆ. ಅದಲ್ಲದೆ ನಮ್ಮ ನಗರಸಭೆಯ ಯಾವುದೇ ಒಬ್ಬ ಕೌನ್ಸಿಲರ್ಲಾಗಲಿ ಆ ಒಂದು ಪೌರ ಕಾರ್ಮಿಕರ ಸೇವೆಯನ್ನು ಅರ್ಥ ಮಾಡಿಕೊಂಡು ಅವರಲ್ಲಿ ಪ್ರತಿಯೊಬ್ಬರು ಕೂಡ ನಾನು ತಿಳಿದ ಮಟ್ಟಿಗೆ ಬಹಳ ಒಂದು ಪ್ರೀತಿ, ವಿಶ್ವಾಸ ಮತ್ತು ಗೌರವದ ಮೂಲಕ ಕಾಣುವಂತಹ ಒಂದು ರೀತಿಯ ಇದೊಂದು ನಗರಸಭೆಯಾಗಿದೆ. ಅದೇ ರೀತಿ ಮೊಹಮ್ಮದ್ ಮುಕ್ಕಚೇರಿ ಅವರು ಹೇಳಿದ ರೀತಿಯಲ್ಲಿ ನಮ್ಮ ಕೌನ್ಸಿಲರ್ ಮತ್ತು ಯಾರು ಈ ಪೌರ ಕಾರ್ಮಿಕರಾಗಿದ್ದಾರೆ ಅವರನ್ನು ಪರಸ್ಪರ ಐಕ್ಯತೆ ಮತ್ತು ಒಂದು ರೀತಿಯ ಪ್ರೀತಿಯ ಕೊಂಡಿಯಾಗಿ ನೋಡಿಕೊಂಡು ಬರುವಂತಹ ಈ ಒಂದು ನಗರಸಭೆಯ ಈ ಒಂದು ಕಾರ್ಯಯೋಜನೆ ಇನ್ನು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ನಡೆಯಲಿ ಮತ್ತು ಈ ಸಮಾಜ ಅವರನ್ನು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಕಾಣಲಿ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತುಗಳಿಗೆ ವಿರಾಮ. ಥ್ಯಾಂಕ್ ಯು. ಹಾಗೆ ಇಸ್ಮಾಯಿಲ್ ಸರ್ ಒಂದೆರಡು ಮಾತುಗಳನ್ನು ನೋಡಬೇಕು. ವರ್ಷ ಪ್ರತಿ ಆಚರಿಸಿಬರುವಂತಹ ಪೌರ ಕಾರ್ಮಿಕರ ದಿನಾಚರಣೆ ಪರವಾಗಿ ವೇದಿಕೆಯಲ್ಲಿರುವಂತಹ ನಮ್ಮ ಇನ್ಸ್ಪೆಕ್ಟರ್, ಇಲ್ಲಿಯ ನಮ್ಮ ಕೋವಿಡ್ನ ಸಂದರ್ಭದಲ್ಲಿ ಕೆಲಸ ಮಾಡಿ ಹೆಸರು ಗಳಿಸಿದ ಖ್ಯಾತ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಹೇಳಿ ಹೆಸರು ಬಂದಿದೆ ಅವರಿಗೆ. ಅದರ ನಂತರ ನಮ್ಮ ಆಯುಕ್ತಕರ ಕೈಲಿ ಬಂದಿದೆ ನಮ್ಮ ರಾಯಪ್ಪ ಸರ್ ಅವರಿಗೆ ಈ ಸಂದರ್ಭದಲ್ಲಿ ಅವರನ್ನು ವಂದಿಸ್ತಾ ಇದ್ದೇನೆ. ಮತ್ತು ಸೇರಿದಂಥ ಎಲ್ಲ ನನ್ನ ಸಹೋದ್ಯೋಗಿ ಕೌನ್ಸಿಲರ್ಗಳಿಗೂ ಸೇರಿದಂಥ ಪೌರ ಕಾರ್ಮಿಕರಿಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ಗುರುತಿಸಿ ಅವರಿಗೆಲ್ಲರಿಗೂ ನಮಸ್ಕಾರ ತಿಳಿಸಿ, ಈ ಪೌರ ಕಾರ್ಮಿಕರ ಬಗ್ಗೆ ಈಗಾಗಲೇ ಹೇಳಿದ ಹಾಗೆ ಬೊಂಬೂರು ಮುಕ್ಕಚೇರಿ ಬಗ್ಗೆ ವಿಷಯವನ್ನು ತಿಳಿಸಿದರು. 5 ಸಾಹಿತ್ಯರು ಕೂಡ ಅವರು ಮಾತನ್ನು ಹೇಳಿದರು. ಪೌರ ಕಾರ್ಮಿಕರೆಂದರೆ ಹೇಗೆಂದರೆ, ಈಗಾಗಲೇ ನಮ್ಮ ರಾಯಪ್ಪ ಸರ್ ಅವರು ಕಮಿಷನ್ ಆಗಿದ್ದಾರೆ. ಅವರು 15 ದಿವಸ ರಜೆ ಮಾಡಿದರೂ ಕೂಡ ನಗರ ಪಂಚಾಯತ್ ನಗರಸಭೆ ನಡೀತಾ ಹೋಗ್ತದೆ. ಆದರೆ ಮತ್ತೆ ಬೇರೆ ಯಾರು ಸಿಬ್ಬಂದಿಗಳು ರಜೆ ಮಾಡಿದರೂ ಕೂಡ ನಗರಸಭೆ ನಡೀತದೆ. ಆದರೆ ಪೌರ ಕಾರ್ಮಿಕರು 1 ದಿವಸ ರಜೆ ಮಾಡಿದರೆ ಎಲ್ಲರೂ ಇಡೀ ಉಳ್ಳಾಲ ನಗರಸಭೆ ಅಲ್ಲೋಲಕಲ್ಲವಾಗ್ತದೆ. ಯಾಕೆಂದರೆ ಕಸ ಬಿದ್ದು ನಾಯಿ ಸತ್ತು ಮತ್ತು ಕಟ್ಟಿಂಗ್ ಮಾಡಲಿಕ್ಕೆ ಎಲ್ಲ ಜನರು ಫೋನ್ ಮಾಡಿ ಕೌನ್ಸಿಲಿಗೆ ಬೈಲಿಕ್ಕೆ ಶುರು ಮಾಡ್ತಾರೆ. ಬೈಲಿಕ್ಕೆ ಶುರು ಮಾಡುವಾಗ ಹೆಲ್ತ್ ಇನ್ಸ್ಪೆಕ್ಟರ್ನು ಕೌನ್ಸಿಲಿಗೆ ಕಾಣ್ತದೆ. ಆದ್ದರಿಂದ ಅವರ ಸೇವೆ ನೋಡುವಾಗ ಭಯಂಕರ ದೊಡ್ಡವಾದ ಸಾಗಣೆ ಅವ್ರು ಮಾಡುವಂಥ ಕೆಲಸ
ನಿಜವಾಗಿಯೂ ಮೆಚ್ಚುವಂಥ ಕೆಲಸ ಅವರಿಗೆ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಅತಿ ಕಮ್ಮಿಯಾಗಿ ಕಾಣ್ತದೆ. ಏಕೆಂದರೆ ವೇದಿಕೆಯಲ್ಲಿ ರಾಯಪ್ಪ ಸಾಹೇಬರು ಒಬ್ಬರೇ ಬಾರ್ದಿತ್ತು, ಕೆಲವರನ್ನು ನಮ್ಮ ಅತಿಥಿಗಳನ್ನು ಕರೆದು ಅವರೆಲ್ಲ ಪೂರ್ತಿಗೊಳಿಸಿ ಮತ್ತು ಹೆಚ್ಚಿನ ಒಂದು ಒತ್ತಡ ಹಾಕಿ ತಂಡ ಮಾಡಬೇಕಿತ್ತೆಂದು ನನ್ನ ಅನಿಸಿಕೆ. ಏನೋ ಸಾಹೇಬರಿಗೆ ಪುರುಸೊತ್ತಿಲ್ಲ ಕಾಣ್ತದೆ. ಮತ್ತು ನಮ್ಮ ಶಾಸಕರನ್ನು ಕರೆದಿರ್ಬೋದು, ಬಹುಶಃ ಬರ್ತಾರಂತ ಹೇಳಿದ್ದಾರೆ. ಆದರೆ ಇನ್ನೂ ಕೂಡ ಅತಿಥಿಗಳನ್ನು ಕರೆದು ಈ ಪೌರ ಕಾರ್ಮಿಕರ ಸೇವೆ ಮಾಡುವಾಗ ನಾವು ಎಲ್ಲರಿಗೂ ಹೇಳಬೇಕಾಗ್ತದೆ, ಇವರ ಸೇವೆ ಉಳ್ಳಾಲದ ಪೌರ ಕಾರ್ಮಿಕರೆಂದರೆ ಭಾರಿ ಉತ್ತಮವಾದಂಥ ಪೌರ ಕಾರ್ಮಿಕರು. ಯಾವುದೊಂದು ಕಂಪ್ಲೇಂಟ್ ಇಲ್ಲದಂಥ ಸಂದರ್ಭದಲ್ಲಿ ನಮ್ಮ ಪ್ರದೀಪ್ ಅವರು ಫೋನ್ ಮಾಡಿದ ಹೇಳಿದಾಗ ಎಲ್ಲ ಕೌನ್ಸಿಲ್ಗಳನ್ನು ಕೂಡ ಅವರು ಸ್ಪಂದಿಸ್ತಾರೆ. ಯಾವುದು ಆಗುವುದಿಲ್ಲ ಅಂತ ಹೇಳುವುದಿಲ್ಲ, ಒಂದು ದಿವಸ ಹೆಚ್ಚು ಕಮ್ಮಿ ಕೆಲಸ ಮಾಡಿಕೊಡ್ತಾರೆ. ಅದರಿಂದ ಎಲ್ಲ ಪೌರಕರಿಗೂ ಮತ್ತೊಮ್ಮೆ ನಾನು ನಮ್ಮ ಪೌರ ಕಾರ್ಮಿಕರ ದಿನಾಚರಣೆ ಶುಭಾಶಯವನ್ನು ಹೇಳಿ ನಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಸ್ಮಾಯಿಲ್ ಸರ್ ಅವರು ಒಂದು ಮುಖ್ಯವಾದ ಒಂದು ಮಾತನ್ನು ಹೇಳಿದ್ದಾರೆ. ಖಂಡಿತವಾಗಿಯೂ ಒಂದು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಆರೋಗ್ಯ ನಿರೀಕ್ಷಕರಾಗಲಿ, ಇಂಜಿನಿಯರ್ ಆಗಲಿ, ಪೌರಾಯುಕ್ತರಾಗಲಿ ಇಲ್ಲದೆ ಕಚೇರಿ ನಡೀತದೆ. ಆದರೆ ಒಬ್ಬ ಪೌರ ಕಾರ್ಮಿಕ ಇಲ್ಲ ಅಂತಂದರೆ ಆ ಕಚೇರಿ ಖಂಡಿತವಾಗಿ ನಡೆಯುವುದಿಲ್ಲ. ಯಾಕೆಂದರೆ ನಮ್ಮ ಕೆಲಸವನ್ನು ಇನ್ನೊಬ್ಬರು ಮಾಡಬಹುದು, ಆದರೆ ಪೌರ ಕಾರ್ಮಿಕರ ಕೆಲಸವನ್ನು ಇನ್ನೊಬ್ಬರು ಮಾಡಲಿಕ್ಕೆ ಅಸಾಧ್ಯವಾಗಿದ್ದು. ಇಸ್ಮಾಯಿಲ್ ಸರ್ ಅವರಿಗೆ ಧನ್ಯವಾದಗಳು. ಕೌನ್ಸಿಲರ್ಸ್ನಲ್ಲಿ ಬೇರೆ ಯಾರಾದರೂ ಮಾತಾಡೋರಿದ್ರೆ ದಯಮಾಡಿ ಮಾತಾಡ್ಬೋದು. ನಮ್ಮ ಉಳ್ಳಲ ನಗರಸಭಾ ವತಿಯಿಂದ ಪೌರ ಕಾರ್ಮಿಕ ಕಾರ್ಯಕ್ರಮ ಇವತ್ತು ನಡೆದಿದೆ. ಅಂದರೆ ಇವತ್ತು ಕರ್ನಾಟಕದಾದ್ಯಂತ ಇವತ್ತು ಪೌರ ಕಾರ್ಮಿಕರ ಒಂದು ಅವರಿಗೆ ಅವರ ಕಾರ್ಯಕ್ರಮ ನಡೀಬೇಕಾದರೆ ಇವತ್ತು ನಮ್ಮ ಕರ್ನಾಟಕ ಪೌರ ಸೇವಾ ನೌಕರರ ಸಂಘದ ವತಿಯಿಂದ ಪೌರ ಕಾರ್ಮಿಕರನ್ನು ವರ್ಷದಲ್ಲೊಂದು ಗುರುತಿಸುವ ಕಾರ್ಯಕ್ರಮ, ಅಂದರೆ ಆಟೋಟ ಸ್ಪರ್ಧೆಯನ್ನೆಲ್ಲ ಇಟ್ಟು ಗುರುತಿಸುವಂಥ ಕಾರ್ಯಕ್ರಮವನ್ನು ಇವತ್ತು ಪೌರ ಸೇವಾ ನೌಕರರ ಸಂಘದ ವತಿಯಿಂದ ಸರ್ಕಾರಕ್ಕೆ ಮನವಿ ಮಾಡಿ ಮತ್ತು ಅವರಲ್ಲಿಗೆ ಒಂದು ಸಹಾಯಧನದ ಮೂಲಕ ಕೂಡ ಅವರಿಗೆ ಕೊಡುವಂಥದ್ದು ಕೂಡ ಸಂಘವು ಆ ಬೇಡಿಕೆಯನ್ನು ಇಟ್ಟು ಇವತ್ತು ರಾಜ್ಯಾದ್ಯಂತ ಪೌರ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸುವಂಥದ್ದು ಕೂಡ ಮಾಡಿದೆ. ಇವತ್ತು ಎಲ್ಲ ಕರ್ನಾಟಕದಲ್ಲಿ ಬೆಳಗ್ಗೆಯಿಂದಲೇ ಈ ಒಂದು ಕಾರ್ಯಕ್ರಮವು ಬಹಳ ಅಚ್ಚುಕಟ್ಟಾಗಿ ಅಲ್ಲಿಯ ಸದಸ್ಯರನ್ನು, ಗೌರವಾನ್ವಿತ ಸದಸ್ಯರನ್ನೆಲ್ಲ ಸೇರಿಸಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಿದೆ. ಮತ್ತು ಸಂಘ ಅಂದರೆ ಅವರವರ ಒಂದು ಆ ಪೌರ ಕಾರ್ಮಿಕ ಮತ್ತು ಸಿಬ್ಬಂದಿಗಳಿಗೂ ಏನೊಂದು ಅಡೆತಡೆ ಇದ್ದರೂ ಕೂಡ ಸಂಘವು ಬಹಳ ಅವರಿಗೆ ಒಂದು ರಕ್ಷಣೆ ಕೂಡ ಇದೆ. ಅಂಥ ಒಂದು ಕಾರ್ಯಕ್ರಮದಲ್ಲಿ ಉಳ್ಳಾಲದಲ್ಲಿ ಕೂಡ ಇವತ್ತು ನಮ್ಮ ಪೌರಾಯುಕ್ತ ರಾಯಪ್ಪ ಸರ್ ಅವರ ವತಿಯಿಂದ ಕೂಡ ಎಲ್ಲರ ಗೌರವ ಸದಸ್ಯರನ್ನು ಕೂಡ ಆಗಮಿಸಿ ಈ ಬಹಳ ಅಚ್ಚುಕಟ್ಟಾಗಿ ಇವತ್ತು ಇಲ್ಲಿ ಕೂಡ ಆಗುತ್ತಿದೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಸದಸ್ಯರು ಅವರು ಕೂಡ ಎರಡು ಹಿತ ವಚನಗಳನ್ನು ಒಳ್ಳೆಯ ನುಡಿಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಹಾಗೆಯೇ ಅವರಿಗೂ ಮತ್ತು ನಮ್ಮ ಸಿಬ್ಬಂದಿ ವರ್ಗದವರಿಗೂ ಮತ್ತು ಇಲ್ಲಿ ನಮ್ಮ ಮೀಡಿಯಾದವರು ಕೂಡ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಪೌರ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಎಲ್ಲರಿಗೂ ನಾವು ಸಂತೋಷವಾಗಿ ಶುಭಾಶಯವನ್ನು ಕೋರಿ ಧನ್ಯವಾದಗಳೊಂದಿಗೆ ಮಾತನ್ನು ಮುಕ್ತಾಯಗೊಳಿಸಿದ್ದೇವೆ. ಆಫೀಸರಿಗೆ, ನಮ್ಮ ಉಳ್ಳಾಲ ನಗರಸಭೆ ಕಾರ್ಮಿಕರಿಗೆ ನನ್ನ ವಂದನೆಗಳು. ಈಗ ನನ್ನ ಒಂದು ಪುಟ್ಟ ಒಂದು ಸಾಂಗ್ ಹಾಡ್ತಿದ್ದೀನಿ. ಉಳ್ಳಾಳ ನಗರ ಸಭೆಯಲ್ಲಿ ದಾವಣಗೆರೆ ಜಿಲ್ಲಾ ಹರಪನಹಳ್ಳಿ ತಾಲೂಕು, ದಾವಣಗೆರೆ ಜಿಲ್ಲಾ ಹರಪನಹಳ್ಳಿ ತಾಲೂಕು ಉಳ್ಳಾಳ ನಗರದಲ್ಲಿ ಊರಿಂದ ಊರಿಗೆ ಬಂದು ಸಿದ್ಧಾಗಿ ದುಡಿಲಕ್ಕ ಕಚ್ಚೇವಿ, ತಂದೆ ತಾಯಿಯ ಅಣ್ಣ ತಮ್ಮಂದರ ತೊತ್ತು ಬಂದಾಳಿ, ದುಡಿದು ಒಂದರ ಸಾಧನ ಮಾಡಕ ಸಿದ್ಧಾಗಿರಬೇಕ, ಗಂಡದಿ ಗಂಡಲ್ಲ ಗಂಡಿದ ಗಂಡಾಗಿ ಸೂರ್ಯ
ಹರಪನಹಳ್ಳಿ ತಾಲೂಕು ರಾಗಿ ಮಸಳದ ಹುಡುಗ ಕಂದ ವೀರೇಶ ಜಿ ಈರಪ್ಪನವರು ಹಾಡಿ ಹರಸುತ್ತಾರ. ನಿಂತ ಕ್ಷಣದಲ್ಲಿ ಕುಂತ ಸಭದಲ್ಲಿ ಸಾರಿ ಹೇಳುತ್ತೇನ, ಇಂಥ ಸೂರರು ಇಲ್ಲಿ ಸಾಧನ ತೋರಿಸ್ಬೇಕ ಅಂತ. ಇಂಥ ಸೂರಾಗಿ ಇಲ್ಲಿ ಬೆರೆದರೆ ಮುಕ್ತಿ ಸಿಗುತ್ತೈತಿ. ನಿಮ್ಮ ಹೆಸರಲ್ಲಿ ನಾವು ಹುಷಿರಾಗಿ ನಾಡ ಬೆಳೆಸಬೇಕ್ರಿ. ಇಂಥ ಸರುಸಿನಾಗ ನಮಗ ಎಂತ ಧೈರ್ಯ ಕೊಡ ತಂದೆ. ಇಂಥ ರೋಗದಲ್ಲಿ ನಾವು ಎದರಲಿದ್ದಂಗೆ ನಿಮ್ಮ ಮುಂದೆ ಕೆಲಸ, ನೀವು ಹೇಳಿದ ಕೆಲಸ ಮಾಡಿಕೊಂಡು ಸಾಧನೆ ಮಾಡುತ್ತಿದ್ದೀವಿ. ಇಂಥದಲ್ಲಿ ಸಮಯದಲ್ಲಿ ನೀವು ಹೇಳಿದರ ಕಡೆಗೆ ಅಲ್ಲಿಯ ಹೋಗಿ ಇಲ್ಲಿ ಬಂದಂತ ಕೆಲಸ ಇದ್ದರೆ ನಮಗೂ ನಮ್ಮ ರಾಜ ಸರು ಜಯಶಂಕರ್ ಸರು ಅವ್ರಿಗೆ ನಾವೆಲ್ಲ ಅವ್ರು ಹೇಳಿದಂಗೆ ನಾವು ಕೇಳಿಕೊಂಡು ನಾವು ದುಡಿತೇವೆ. ಇಲ್ಲಿ ನಾಡ ತಂದೆ ನಾಡ ತಾಯಿ ಎಲ್ಲ ನಮ್ಮ ಅಂದಿರು ತಂದೆ ತಾಯಿ ಅಂತ ನಾವು ಪೂಜಿಸಿ ನಿಮ್ಮ ಕೇಳುವ ದಿನ. ಜೈ ಹಿಂದ್ ಜೈ ಕರ್ನಾಟಕ, ಜೈ ಹಿಂದ್ ಜೈ ಕರ್ನಾಟಕ. ಹಾಡಿ ನಮ್ಮನ್ನೆಲ್ಲ ಮನಗೆದ್ದ ಈರಪ್ಪ ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಸೆಪ್ಟೆಂಬರ್ 23ನೇ ತಾರೀಕು ಪ್ರತಿ ವರ್ಷ ಪೌರ ಕಾರ್ಮಿಕರ ದಿನಾಚರಣೆ ಎಂಬುದಾಗಿ ನಾವು ರಾಜ್ಯಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಪೌರ ಕಾರ್ಮಿಕರ ದಿನಾಚರಣೆಗೆ ಆಗಮಿಸಿದಂಥ ಎಲ್ಲ ನನ್ನ ಪೌರ ಕಾರ್ಮಿಕರಿಗೆ ನಾನು ಪ್ರಥಮವಾಗಿ ಅವರಿಗೆ ಅಭಿನಂದನೆಗಳ ಸಲ್ಲಿಸ್ತಾ ಇದ್ದೇನೆ. ಅಷ್ಟೊತ್ತಿಗೆ ಅಲ್ಲದೆ ನಮ್ಮ ನಗರಸಭಾ ಎಲ್ಲ ಹಿರಿಯ ಸದಸ್ಯರು, ಗೌರವಾನ್ವಿತ ಎಲ್ಲ ಸದಸ್ಯರನ್ನ ಈ ಒಂದು ದಿನಾಚರಣೆಗೆ ಆಹ್ವಾನ ಕೊಟ್ಟಾಗ ಅವರೆಲ್ಲ ಬಂದು ತಮ್ಮ ಅನಿಸಿಕೆ ಮೂಲಕ ಪೌರ ಕಾರ್ಮಿಕರ ಅವರ ಕೆಲಸ ಕಾರ್ಯಗಳ ಬಗ್ಗೆ ಅವರದೇ ಆದ ದಾಟಿಯಲ್ಲಿ ನಿಮ್ಮ ಕೆಲಸಗಳನ್ನು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ನಾನು ಕಳೆದ 29 ವರ್ಷಗಳ ಕಾಲ ಮುಖ್ಯಾಧಿಕಾರಿಯಾಗಿ ವಿವಿಧ ನಗರಸಭೆ ಪುರಸಭೆಗಳಲ್ಲಿ ನಾನು ಸೇವೆ ಸಲ್ಲಿಸಿ 2 ಜಿಲ್ಲೆ ಉಡುಪಿ ಮತ್ತು ಮಂಗಳೂರು, ನಾನು ಇಲ್ಲಿ ಘಟ್ಟದಲ್ಲಿ ಕೆಲಸ ಮಾಡಲಿಲ್ಲ. ಈ 2 ಜಿಲ್ಲೆಯಲ್ಲಿ ಹೆಚ್ಚಾಗಿ ಪೌರ ಕಾರ್ಮಿಕರನ್ನ ನನ್ನ ಒಳನಾಡಿನ ಹಾಗೆ, ಈಗ ಬೇರೆ ಅಧಿಕಾರಿಗಳ ಹಾಗೆ ನಾನಲ್ಲ, ನಾನು ಒಂದು ಒಳನಾಟ ಅವರೊಟ್ಟಿಗೆ ಇರ್ತೀನಿ ನಾನು, ಅದೆಲ್ಲ ಗೊತ್ತಿದೆ ಎಲ್ಲರಿಗೂ. ವಿಶೇಷವಾಗಿ ಅವರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನ, ಅವರ ಕೆಲಸದ ಬಗ್ಗೆ ಅವರು ಗೈಡ್ ಮಾಡುವಂತ ಪ್ರತಿಯೊಂದು ವಿಷಯದಲ್ಲಿ ಅವರನ್ನ ವಿಶೇಷವಾಗಿ ಹುರಿತುಂಬಿಸುತ್ತಾ ಅವರನ್ನ ನಿಮ್ಮ ಕೆಲಸದ ಬಗ್ಗೆ ಎಷ್ಟು ನಿಮಗೆ ಇದಿದೆ ಎಂಬುದಾಗಿ ಅವರಿಗೆ ತಿಳುವಳಿಕೆ ಕೊಡ್ತಾ, ಕಳೆದ ಇಲ್ಲಿ ಬಂದ ಮೇಲೆ ಉಳ್ಳಾಳಕ್ಕೆ ಬಂದ ಮೇಲೆ ಸುಮಾರು 15 ಬಾರಿ ಮೀಟಿಂಗ್ ಮಾಡಿದ್ದೇನೆ ಅವರಿಗೆ. ವಿಶೇಷವಾಗಿ ಯಾರು ಅಷ್ಟು ಮೀಟಿಂಗ್ ತಗೊಳ್ಳಿಕ್ಕಿಲ್ಲ. ಒಬ್ಬ ಪೌರಾಯುಕ್ತರಾಗಿ ಆಗಲಿ, ಮುಖ್ಯಾಧಿಕಾರಿ ಆಗಲಿ, ಇಷ್ಟು ಮೀಟಿಂಗ್ಗಳನ್ನ ಪೌರ ಕಾರ್ಮಿಕರಿಗೆ ವಿಶೇಷವಾಗಿ ಈ ಕಸದ ಬಗ್ಗೆ, ತ್ಯಾಜ್ಯಗಳನ್ನ ವಿಂಗಡಣೆ ಬಗ್ಗೆ ವಿಶೇಷವಾಗಿ ಅವರಿಗೆ ತಿಳುವಳಿಕೆ ಕೊಟ್ಟಂಥದ್ದು ಸುಮಾರು ನಾನು ಬಂದು 1 ವರ್ಷ ಆಗಲಿಲ್ಲ. ಇನ್ನು ನವೆಂಬರ್ ಬರಬೇಕು, ನವೆಂಬರ್ 2 ಬಂದರೆ 1 ವರ್ಷ ಆಗ್ತದೆ. ಸುಮಾರು 15 ಬಾರಿ ಅವರಿಗೆ ಒಟ್ಟಿಗೆ ಮುಖಾಮುಖ ಚರ್ಚೆ ಮಾಡಿದ್ದೀವಿ. ಇಲ್ಲಿ ಸಭೆ ಕರೆದಿದ್ದೀವಿ ಅವರೊಟ್ಟಿಗೆ. ಯಾಕಂದ್ರೆ ಅವರನ್ನ ಯಾವ ರೀತಿ ಬೇರೆ ರೀತಿ ನಾವು ಮಾಡಲಿಲ್ಲ. ಯಾರು ಬೇಕಾದ್ರೂ ನನ್ನ ಚೇಂಬರಿಗೆ ಬಂದು ಮಾತಾಡ್ಬೋದು. ಆ ರೀತಿ ಅವರ ಕುಂದುಕೊರತೆ ಬಗ್ಗೆ ಖಾಲಿ ಅವರ ಹತ್ರ ಕೆಲಸ ಮಾಡಿಸ್ಕೊಳ್ಳೋದು ಒಂದೇ ಅಲ್ಲ, ಅವರ ಕುಂದುಕೊರತೆಯಲ್ಲಿ ನೋಡ್ಬೇಕಲ್ವಾ. ಇವತ್ತು ವಿಶೇಷ ಅಂದ್ರೆ ನಾನೆಲ್ಲ ಸದಸ್ಯರಿಗೆ ಹೇಳ್ತಾ ಇದ್ದೀನಿ, 45 ಪೌರ ಕಾರ್ಮಿಕರು ಇವತ್ತು ಹಾಜರಲ್ಲಿದ್ದಾರೆ ನೋಡಿ, 45 ಜನ ಇದ್ದಾರೆ. ಇದು ವಿಶೇಷ. ಯಾಕಂದ್ರೆ ತಮಗೆ ಗೊತ್ತಿದೆ, ಅವರು ಹೊರಗಿನ ಜಿಲ್ಲೆಯಿಂದ ಬಂದವರು ರಜೆ ಮಾಡಿದ್ರೆ ತಿಂಗಳಿಗಟ್ಟಲೆ ಬರುವುದಿಲ್ಲ. ಈ ಸಾತಿ ನಾನು ಏನ್ ಮಾಡಿದ್ದೀನಿ, ಖಂಡಿತವಾಗಿ ಅವರಿಗೊಂದು ಎಚ್ಚರಿಕೆ ಕೊಟ್ಟಿದ್ದೀನಿ. ಕೆಲಸ ಬೇಕಿದ್ರೆ 1 ವಾರದಲ್ಲಿ ಬರಬೇಕು, ಇಲ್ಲ ನಾ ತಗೊಳ್ಳೋದಿಲ್ಲ ಎಂಬುದಾಗಿ ಕಟ್ಟಿನಿಟ್ಟಾಗಿ ಹೇಳಿದ್ದೀನಿ. ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಎಲ್ಲ 45 ಜನ ಇವತ್ತು ಹಾಜರಿದ್ದಾರೆ. ಅದು ವಿಶೇಷ. ಯಾಕಂದ್ರೆ ಇವತ್ತು ಕೆಲಸ
ಅವ್ರು ಮಾಡುವಂಥ ಕೆಲಸ ನಮ್ಮ ಕೈಲಿ ಸಾಧ್ಯ ಇಲ್ಲ. ನಾವು ಒಂದು ದಿವಸ ಮಾಡ್ಬೋದು. ನಮ್ಮ ಹಿರಿಯ ಸದಸ್ಯರು ಹೇಳಿದ್ರು, ರೈಲ್ವೆ ಟ್ರ್ಯಾಕ್ಗಳಲ್ಲಿ ಇರ್ಬೋದು, ಒಂದು ದಿವಸ ಮಾತ್ರ ನಾವು ಹೊರಗೆ ಇಟ್ಕೊಂಡು ಒಂದು ಗುಡಿಸ್ತೀವಿ, ಮಾರನೇ ದಿವಸ ನಮಗೆ ಅದೇನಂತ ಗೊತ್ತಿಲ್ಲ. ಆದರೆ 365 ದಿವಸ ಅವರು ಬೆಳಗ್ಗೆ 6ರಿಂದ ಅವರ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡ್ತಾರೆ. ಸಂಜೆ 6 ಗಂಟೆವರೆಗೂ ತನ್ನ ಕೆಲಸವನ್ನ ಏನೇ ಮಳೆ ಬರಲಿ, ಬಿಸಿಲು ಬರಲಿ, ಅಲ್ಲ ಏನೇ ಬಂದರೂ ಅವರ ಕೆಲಸ ಕಾರ್ಯವನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ. ನಾವಾದರೂ ಮಳೆ ಬಂದ ಕೂಡಲೇ ಬಂದು ಚೇರಲ್ಲಿ ಕೂತ್ಕೊಳ್ತೀವಿ, ಒಂದು ಸ್ವಲ್ಪ ವಿಶ್ರಾಂತಿ ತಗೊಳ್ತೀವಿ. ಆದರೆ ಈ ನನ್ನ ಪೌರ ಕಾರ್ಮಿಕರು ಮಳೆಯಲ್ಲಿರಲಿ, ಬಿಸಿಲಿರಲಿ, ಏನೇ ಇರಲಿ, ಅವರು 360 ದಿವಸ ಸೇವೆಯನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಅವರಿಗೆ ನಾವು ಗೌರವ ಕೊಡಬೇಕು. ಈಗಾಗಲೇ ನಮ್ಮ ರಾಜೇಶ್ ಹೇಳಿದ್ರು, ಸೈನಿಕರು ನಮ್ಮ ದೇಶವನ್ನು ಕಾಯ್ತಾ ಇದ್ದಾರೆ. ಆದರೆ ಈ ನಗರಗಳನ್ನ, ಇಡೀ ನಮ್ಮ ದೇಶದ ನಗರಗಳನ್ನ ರೋಗ ರುಜಿನಗಳಿಂದ ಕಾಪಾಡುವಂತ ನಮ್ಮ ಸೈನಿಕರು ಪೌರ ಕಾರ್ಮಿಕರು. ಇವತ್ತು ಪೌರ ಕಾರ್ಮಿಕರು ಇಲ್ಲದಿದ್ರೆ ಸಾಂಕ್ರಾಮಿಕ ರೋಗಗಳು ಬಂದು ಇವತ್ತು ಮನುಷ್ಯ ನಾಶನಕ್ಕೆ ಹೋಗ್ತಾನೆ. ಆದರೆ ಅನೇಕ ಈ ಪೌರ ಕಾರ್ಮಿಕರು ತನ್ನ ಕೆಲಸ ಕಾರ್ಯಗಳ ಬಗ್ಗೆ ಈಗಾಗಲೇ ಅನೇಕ ನಾವು ಅವರಿಗೆ ತಿಳುವಳಿಕೆ ನೇರವಾಗಿ ಯಾವುದೇ ತ್ಯಾಜ್ಯವನ್ನು ಮುಟ್ಟಬಾರದು, ಕೈಗಳಿಗೆ ಗ್ಲೋಸ್ ಹಾಕೋಬೇಕು, ಸುರಕ್ಷತಾ ಕ್ರಮಗಳನ್ನು ಅನುಸರಿಸಬೇಕು. ಇದು ನೀವು ಮಾಡದಿದ್ರೆ, ಇವತ್ತು ನಾನು ಪೇಪರಲ್ಲಿ ಓದಿದೆ, ಸರಾಸರಿ 40 ವರ್ಷ ಪೌರ ಕಾರ್ಮಿಕರ ಆಯುಷ್ ಎಂಬುದಾಗಿ. ನೋಡಿ, ನಿಮ್ಮ ಈ ಪೀಳಿಗೆ ಬಿಟ್ಟರೆ ನೆಕ್ಸ್ಟ್ ಪೌರ ಕಾರ್ಮಿಕರು ಸಿಗುವುದಿಲ್ಲ. ನಮ್ಮ ಮನೆ ಕೆಲಸ ನಾವು ನಮ್ಮ ಕಸವನ್ನು ನಾವೇ ವಿಲೇವಾರಿ ಮಾಡ್ಕೋಬೇಕು. ಆ ಮಟ್ಟಕ್ಕೆ ಬರ್ತದೆ ಮುಂದಿನ ದಿನಗಳಲ್ಲಿ. ಆ ಸಂತತಿ ನಶಿಸಿ ಹೋಗ್ತಾ ಇದೆ. ಹೀಗಾಗಿ ಆ ಸಂತತಿ ಬಗ್ಗೆ ಕಾಳಜಿ ಬೇಕು. ನಾಗರಿಕರಲ್ಲಿ ಇರಲಿ, ಜನಪ್ರತಿನಿಧಿಗಳಲ್ಲಿ, ಅವರ ಆ ಉದ್ಯೋಗ ಮಾಡುವಂತ ಜನರಿಗೆ ನಾವು ಸ್ವಲ್ಪ ಕಾಳಜಿ ಬೇಕು. ಅವರ ಬಗ್ಗೆ ಗೌರವನ್ನ ನಾವು ತೋರಿಸ್ಬೇಕು. ವಿಶೇಷವಾಗಿ ನಮ್ಮ ಉಳ್ಳಾಲದ ನಾವು ಏನ್ ಮಾಡಿದ್ವಿ ಅಂದ್ರೆ, ಈಗಾಗಲೇ ಅವರಿಗೆ ಹೊರೆ ಜಾಸ್ತಿ ಆಗಬಾರ್ದು ಎಂಬುದಾಗಿ ಚಿಂತನೆ ಮಾಡಿ ಈ ಕೋಳಿ ತ್ಯಾಜ್ಯಗಳನ್ನ ನಮ್ಮವ್ರು ಯಾರು ಈಗ ತೆಗೆಯುವುದಿಲ್ಲ. 1 ತಿಂಗಳ ಮೇಲೆ ಆಯ್ತಲ್ಲ ರಾಜೇಶ್? ಎಸ್, ಕೋಳಿ ತ್ಯಾಜ್ಯಗಳನ್ನು ಸಪರೇಟ್ ಆಗಿ ಮಂಗಳೂರಿಗೆ ಟೈಪ್ ಮಾಡಿ ನಾವು ಪ್ರತ್ಯೇಕವಾಗಿ ಒಂದು ವಾಹನ ಬಂದು ಕೊಂಡೊಯ್ತಾ ಇದೆ. ಇಲ್ಲದ್ರೆ ದಿನಕ್ಕೆ 3.5 ಟನ್ ಕೋಳಿ ತ್ಯಾಜ್ಯ ಬರ್ತಾ ಇದೆ ನಮ್ಮ ಉಳ್ಳಾಳದಲ್ಲಿ. ಇವತ್ತು ವಾಸನೆ ಬರ್ತಿತ್ತು ಅವ್ರು ತೆಗೆಯುವಾಗ. ಹನುಮಂತ ಗಾಡಿ ಅಲ್ವಾ ನೋಡಿ, ಪಾಪ ಅವರು ಒಮ್ಮೊಮ್ಮೆ ತೆಗೆಯುವಾಗ ನಾನು ನೋಡ್ತಾ ಇದ್ದೆ, ನಾನೇ ಸ್ವತಃ ಹೋಗಿ ವಾಸನೆ ಬಂದು ಮೂಗು ಮುಚ್ಚುವಂತ ಪರಿಸ್ಥಿತಿ ಇತ್ತು. ಅಂತದನ್ನ ಇವತ್ತು ಅವರಿಂದ ಅಲ್ಲ, ಅದು ಬೇರೆ ವೆಹಿಕಲ್ ಮೂಲಕ ಇವತ್ತು ಡೈಲಿ ಅದನ್ನ ಸಾಗಾಣಿಕೆ ಮಾಡ್ತಾ ಇದ್ದಾರೆ. ಇವತ್ತು ಅದು ಒಂದು ಭಾರ ಕಡಿಮೆ ಆಗಿದೆ ಅವರಿಗೆ. ಇಲ್ಲದಿದ್ರೆ ಆ ತ್ಯಾಜ್ಯಗಳನ್ನು ತೆಗಿಬೇಕಾಗ್ತಿತ್ತು. ಇವತ್ತು ತುಂಬಾ ಅವರಿಗೆ ಅನುಕೂಲ. ಅಷ್ಟೇ ಅಲ್ಲದೆ ಅವರಿಗೆ ಕೆಲಸ ಕಾರ್ಯಗಳನ್ನು ಹೊರೆಯನ್ನ ಕಡಿಮೆ ಮಾಡಲಿಕ್ಕೆ ನಾವು ಅಲ್ಲಿ ತಾವು ಹೇಳಿದಾಗೆ, ಈಗ ಸದಸ್ಯರು ಯಾರು ಆಸಕ್ತಿ ಇದ್ರೆ ತಮ್ಮ ಮನೆಯಲ್ಲಿ ತ್ಯಾಜ್ಯಗಳನ್ನ ಗೊಬ್ಬರವಾಗಿ ಪರಿವರ್ತನೆ ಮಾಡಲಿಕ್ಕೆ ಈಗಾಗಲೇ ಸುಮಾರು 10 ಕಡೆ ನಾವು ಪ್ರಾರಂಭ ಮಾಡಿದ್ದೀವಿ. ಬಿನ್ನುಗಳನ್ನು ವಿತರಣೆ ಮಾಡ್ತಾಗಿ ಯಾರು ತ್ಯಾಜ್ಯವನ್ನ, ಹಸಿ ಕಸವನ್ನ ಎಲ್ಲೆಲ್ಲಿ ಹೆಚ್ಚು ಬರ್ತದೆ ಆ ವಾರ್ಡ್ಗಳಲ್ಲಿ ತ್ಯಾಜ್ಯವನ್ನ, ಕಸವನ್ನ ಗೊಬ್ಬರವಾಗಿ ಪರಿವರ್ತನೆ ಮಾಡಿ ತರಕಾರಿಯನ್ನು ಬೆಳಿಲಿಕ್ಕೆ ಈಗಾಗಲೇ ನಾವು ಸುಮಾರು 10 ಕಡೆ ಪ್ರಾರಂಭ ಮಾಡಿದ್ವಿ. ಇನ್ನು 4 ದರ್ಗದಿಂದ ನಮಗೆ ಬಂದಿದೆ. ಇನ್ನು ಅನೇಕ ನಮ್ಮ ಸದಸ್ಯರು ಹೇಳಿದೆ, ನಮ್ಮಲ್ಲಿ ಮಾಡಿ ಸರ್, ನಮ್ಮಲ್ಲಿ ಮಾಡಿದ್ದೆ. ಹೀಗೆ ವಿಸ್ತರಣೆ ಮಾಡ್ತಾ ಹೋಗ್ತೀವಿ. ತ್ಯಾಜ್ಯ ಆದಷ್ಟು ಕಡಿಮೆ, ನಮ್ಮ ವಾಹನಗಳಿಗೆ ಬರುವಂತಹ ತ್ಯಾಜ್ಯವನ್ನ ನಾವು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕೆ ಗೊತ್ತಾ? ಒಂದೇ ಕಾರಣಕ್ಕೆ ನಮ್ಮ ನೌಕರರಿಗೆ ಹೆಚ್ಚು ಒತ್ತಡ ಬೀಳಬಾರ್ದು, ಅವರಿಗೆ ಹೆಚ್ಚು ಆ ಕೆಲಸದ ಒತ್ತಡ ಬೀಳಬಾರ್ದು. ಹಾಗಾಗಿ ಇವನ್ನ ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯ ಆದೇಶದ ಪ್ರಕಾರ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲೆಲ್ಲಿ ವಾರ್ಡ್ಗಳಲ್ಲಿ ಗೊಬ್ಬರವಾಗಿ ಪರಿವರ್ತನೆ ಮಾಡಿ ರೀಸೈಕ್ಲಿಂಗ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಅದರೊಟ್ಟಿಗೆ ಈಗಾಗಲೇ 15th ಫೈನಾನ್ಸ್ ಅಲ್ಲಿ ಸುಮಾರು 5 ಮಿಷನ್ಗಳನ್ನ ಗೊಬ್ಬರ ತಯಾರು ಮಾಡಲಿಕ್ಕೆ ನಾವು ಪ್ರಾವಿಷನ್ ಮಾಡಿ ಕಳಿಸಿದ್ದೀವಿ. ಆ ಒಂದು ಮಿಷನ್ 100 kg ಅಷ್ಟು ಗೊಬ್ಬರವನ್ನ ಒಂದು ದಿನಕ್ಕೆ ತಯಾರು ಮಾಡ್ತದೆ. ಆ ರೀತಿ ಹಸಿ ಕಸದಿಂದ ಮಾತ್ರ. ಮತ್ತೆ ಒಣ ಕಸಕ್ಕೆ ಬೇಕಾದ ಒಂದು ಯಾರ್ಡನ್ನ ಮಾಡ್ತಾ ಇದ್ದೀವಿ. ನಮ್ಮ ಇಲ್ಲಿ ಬೀಚ್ ಹತ್ರ ಈಗಾಗಲೇ ಅದು ಮುಗಿಲಿಕ್ಕೆ ಬಂದಿದೆ. ಒಣ ಕಸ ಅಂದ್ರೆ ಪ್ಲಾಸ್ಟಿಕ್ ಇರಬಹುದು, ಕಬ್ಬಿಣ ಇರಬಹುದು, ರೀಸೈಕಲ್ ವಸ್ತುಗಳೆಲ್ಲ ಪ್ರತ್ಯೇಕವಾಗಿ ಮಾಡ್ತಾ ಇದ್ದೀವಿ. ಈಗಾಗಲೇ ಅದರ ಬಗ್ಗೆ ನಮ್ಮ ಪೌರ ಕಾರ್ಮಿಕರಿಗೆ ನಾವು ತುಂಬಾ ಗೈಡ್ ಮಾಡಿದ್ದೀವಿ. ಈಗ ಆದಷ್ಟು ಅವರಿಗೆ ಕೆಲಸ ಒತ್ತಡ ಕಡಿಮೆ ಆಗ್ತಾ ಇದೆ. ವೆಹಿಕಲ್ ಅವರ ಸಮಸ್ಯೆ ಏನಂದ್ರೆ ವೆಹಿಕಲ್ ಸಮಸ್ಯೆ. ಒಂದು ವೆಹಿಕಲ್ ಹಾಳಾದ್ರೆ
ಅವರಿಗೆ ತುಂಬ ವಾರ್ಡ್ಗಳಿಗೆ ಹೋಗಲಿಕ್ಕೆ ಕಷ್ಟ ಆಗ್ತದೆ. ಈಗಾಗಲೇ ಇನ್ನೊಂದು ವೆಹಿಕಲ್ ಒಬ್ಬರು ಕೊಡ್ಲಿಕ್ಕೆ ದನಿಗಳು ಬಂದಿದ್ದಾರೆ. ಇನ್ನು 2-3 ದಿವಸದಲ್ಲಿ ಒಂದು ವೆಹಿಕಲ್ ಬರ್ತದೆ, ಇನ್ನೊಂದು ಹೊಸ ವೆಹಿಕಲ್ ದಾನವಾಗಿ ಕೊಡ್ತಾ ಇದ್ದಾರೆ. ಇದಿಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ಒಂದು ವೆಹಿಕಲ್ ಬಂದಿದೆ, ಇನ್ನೊಂದು ಸಣ್ಣ ವೆಹಿಕಲ್ ಬರ್ತದೆ. ಯಾಕಂದ್ರೆ ವೆಹಿಕಲ್ ಆಳದಾಗ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಬಂದು ನಮ್ಮ ಹತ್ರ ಇರ್ತಾರೆ. ಸರ್ ನಾವು ಅಲ್ಲಿ ತೆಗಿಲಿಕ್ಕೆ ಆಗ್ಲಿಲ್ಲ, ನಮ್ಮ ಸದಸ್ಯರು ಇರ್ಬೋದು, ಅವ್ರು ಇರ್ಬೋದು, ನಮ್ಮ ಮಂಚಿಲ್ ಇರ್ಬೋದು, ಸರ್ ಇಲ್ಲಿ ಗಾಡಿ ಬರಲಿಲ್ಲ, ನಾಯೆಲ್ಲ ತೆಗೆದ. ವಿಶೇಷವಾಗಿ ನಾನು ಸದಸ್ಯರಲ್ಲಿ ಮನವಿ ಮಾಡ್ತೇನೆ, ನಿಮ್ಮ ಆದಷ್ಟು ನಿಮ್ಮ ಜನಗಳಿಗೆ ನಿಮ್ಮ ಮನೆಗಳಲ್ಲಿ ಆದಷ್ಟು ಕುಳಿಯುವಂಥ ಆಹಾರ ಪದಾರ್ಥಗಳನ್ನು, ತ್ಯಾಜ್ಯವನ್ನು ಗೊಬ್ಬರವಾಗಿ ಮನೆಯಲ್ಲಿ ಉಪಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಆ ಒಣಕಸವನ್ನು ವಾರಕ್ಕೊಮ್ಮೆ ಕೊಟ್ಟರೆ ನಮಗೆ ಸಮಸ್ಯೆ ಬಗೆಹರಿತದೆ. ನಾವು ದಯಮಾಡಿ ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಒಂದು ಆಂದೋಲನ ಥರ ಆಗ್ಬೇಕದು. ತ್ಯಾಜ್ಯ ಅಂದ್ರೆ ದೊಡ್ಡ ಸಮಸ್ಯೆ. ಯಾಕಂದ್ರೆ ತ್ಯಾಜ್ಯಕ್ಕಿಂತ ನೋಡಿ, ನಾವು ಒಳ್ಳೆ ರಸ್ತೆ ಮಾಡಿದ್ರೆ ಪ್ರಯೋಜನ ಇಲ್ಲ. ತ್ಯಾಜ್ಯ 2 ದಿವಸ ತೆಗೆದಿದ್ರೆ ಇಡೀ ಊರು ವಾಸನೆ ಬರ್ತದೆ. ಸ್ವಚ್ಛತೆ ಫಸ್ಟು. ಸ್ವಚ್ಛತೆ ಇಲ್ಲದ್ರೆ ಯಾವ ಪ್ರಯೋಜನ ಇಲ್ಲ. ಸ್ವಚ್ಛತೆ ಇದ್ರೆ ನಾವೆಲ್ಲ ಆರಾಮಾಗಿರ್ಬೋದು. ಒಳ್ಳೆ ಗಾಡಿ, ಒಳ್ಳೆ ನೀರು, ಸ್ವಚ್ಛತೆ ಮುಖ್ಯ. ನಾವು ಏನು ನೀವು ರೋಡ್ಗಳನ್ನ ಚಿನ್ನದ ರೋಡ್ ಮಾಡಿದ್ರೆ ವೇಸ್ಟ್. ಕಸ ಬಿದ್ರೆ ವಾಸನೆ ಬಂದ್ರೆ ನಿಮಗೆ ಎಂತಕ್ಕೆ ಮಾರೆ ಓರು ಕಸ ತೆಗಿಲಿಲ್ಲ ನೀವು ಅಂತ ಹೇಳ್ತಾರೆ. ಸ್ವಚ್ಛತೆ ಇಲ್ಲ. ಸ್ವಚ್ಛತೆ ಫಸ್ಟು. ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು. ಇವತ್ತು ಸಾಂಕ್ರಾಮಿಕ ಕೊರೋನಾ ಯಾಕೆ? ಸ್ವಚ್ಛತೆ ಬೇಕು ಮುಖ್ಯ. ಸ್ವಚ್ಛತೆ ಇಲ್ಲದಿದ್ರೆ ಕೊರೋನಾ ನಮ್ಮನ್ನ ಅಟ್ಯಾಕ್ ಮಾಡ್ತದೆ. ಕೈಗಳನ್ನು ತೊಳಿಬೇಕು, ನಾವು ಪದೇ ಪದೇ ಸ್ಯಾನಿಟೈಸ್ ಹಾಕ್ಬೇಕು, ಸೋಪಿಂದ ಕೈ ತೊಳ್ಬೇಕು. ಯಾಕೆ? ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು. ಈ ಕೊರೋನಾ ಹೋದ್ಮೇಲೆ ಇನ್ನೊಂದು ಭೀಕರವಾದ ಒಂದು ಭಯಂಕರವಾದ ಸಾಂಕ್ರಾಮಿಕ ರೋಗ ಬರಲಿಕ್ಕೆ ಉಂಟು. ಆದ್ದರಿಂದ ಇವತ್ತು ನಮ್ಮ ಪೌರ ಕಾರ್ಮಿಕರ ಸೇವೆ ಅದು ಎಷ್ಟು ಹೇಳಿದ್ರು ನಮಗೆ, ಎಷ್ಟು ವರ್ಣಿಸಿದ್ರು ಅದು ಸಾಲದು. ಯಾಕಂದ್ರೆ ಅವರ ಸೇವೆ ನಾವು ಏನು ಅಲ್ಲ. ನಾವು ಆಫೀಸಲ್ಲಿ ಏನಾದ್ರು ಮಾಡ್ಬೋದು, ಆದ್ರೆ ಬರೀಬಹುದು, ಅದು ಮಾಡ್ಬೋದು. ಆದ್ರೆ ಆ ಕೆಲಸಗಳು ನಿಭಾಯಿಸಲಿಕ್ಕೆ ತುಂಬಾ ಕಷ್ಟಕರ. ಅದು ಯೈವಾದ ಕೆಲಸ. ಯಾಕಂದ್ರೆ ಅವ್ರು ಇಳಿದು ಒಮ್ಮೊಮ್ಮೆ ನಾನು ನೋಡ್ತೀನಿ, ಚರಂಡಿಗಳೆಲ್ಲ ನಿಂತು ನೋಡ್ತೀನಿ, ಕೆಳಗಿಳಿದಂತ ತೆಗಿತಾ ನಾನು ಕೈಗೆ ಹಾಕಿ ಗ್ಲೌಸ್ ಹಾಕೋಳಿ ಅಂತ ಹೇಳಿ ಎಂಬುದಾಗಿ ನಾನು ತಿಳುವಳಿಕೆ ಕೊಡ್ತೀನಿ. ಯಾಕಂದ್ರೆ ಹಾಗೆ ಮುಟ್ಟಬೇಡಿ ಎಂಬುದಾಗಿ ನಮಗೆ ಗೊತ್ತಿದೆ. ಅವರೊಟ್ಟಿಗೆ ನಾವು ಇರುವಾಗ ಅಂತ ಸೇವೆ ಖಂಡಿತವಾಗಿಯೂ ಯಾರ ಕೈಲೂ ಸಾಧ್ಯ ಇಲ್ಲ. ನಾವು ಎಣಿಸ್ಬೋದು, ಒಂದ್ ದಿವಸ ಮಾಡ್ಬೋದು, ಸಾಧ್ಯವೇ ಇಲ್ಲ ನಮ್ಮ ಕೈಲಿ. ಒಂದ್ ದಿವಸ ಮಾಡಿದ್ರೆ 1 ವರ್ಷ ಬೇಕು ನಮಗೆ ಸುಧಾರಿಸಿಕೊಳ್ಳಿಕ್ಕೆ. ಅಂತ ಸೇವೆನ ನಾವು ಗೌರವಿಸಬೇಕು. ಆ ಪೌರ ಕಾರ್ಮಿಕರಂದ್ರೆ ನಾವು ಗೌರವ ಕೊಡ್ಬೇಕು. ನೋಡಿ, ಒಬ್ಬ ಸೈನಿಕನಿಗೆ ನಾವು ಏನಾರಾದ್ರೆ ತುಂಬಾ ಗೌರವ ಕೊಡ್ತೀವಿ. ನಮ್ಮ ಪೌರ ಕಾರ್ಮಿಕರಿಗಾದ್ರೆ ಅವಲ್ಲ ಬಿಡಿ, ಅವು ನಮ್ಮ ಕಾರ್ಮಿಕರ ಎಂಬುದಾಗಿ ಸಣ್ಣದಾಗಿ ತಗೊಳ್ತೀವಿ, ಮಾಡಬಾರ್ದು. ಅದೇ ರೀತಿ ಇವರನ್ನು ಸಹ ನಾವು ಗೌರವಿಸಬೇಕು. ಅವರ ಸೇವೆಯನ್ನ ಗೌರವಿಸಬೇಕು. ವ್ಯಕ್ತಿ ಅಲ್ಲ, ಸೇವೆ. ಇವತ್ತು ಸೇವೆಗೆ ಗೌರವವನ್ನು ಕೊಟ್ಟರೆ ಮಾತ್ರ ಅದು ಶಾಶ್ವತವಾಗಿರ್ತದೆ. ಇವತ್ತು ನಾವು ಏನೆಲ್ಲ ಆಚರಣೆ ಮಾಡ್ತೀವಿ, ನಾಳೆ ಇವತ್ತು ಒಂದು ಒಳ್ಳೆ ಅವರಿಗೆ ಹಬ್ಬ ತರ ಆಯ್ತು, ನಾಳೆ ಯಥಾಸ್ಥಿತಿ ಅವ್ರು ಬೆಳಿಗ್ಗೆ ಹೋಗ್ಲೇಬೇಕು ಅವ್ರ ಕೆಲಸಕ್ಕೆ ಅಲ್ವಾ? ರಜೆ ಇಲ್ಲ, ಇವತ್ತು ಮಾತ್ರ ರಜೆ, ನಾಳೆ ತಿರುಗಿ ಅವರ ಕೆಲಸಕ್ಕೆ ಹೋಗ್ಲೇಬೇಕು. ಹಾಗಾಗಿ ಆ ಸೇವೆಯನ್ನ ನಾವು ಖಂಡಿತವಾಗಿ ನಾವು ಗೌರವಿಸ್ತೀವಿ. ಮತ್ತೆ ನಿಮಗೆ ವಿಶೇಷವಾಗಿ 2 ವರ್ಷ ಆದವರಿಗೆ ನಾವು ನಿಮ್ಮನ್ನ ಸಕ್ರಿಯ ಮಾಡಲಿಕ್ಕೆ ನಾವು ಪ್ರಸ್ತಾವನೆಯನ್ನ ನಾವು ಜಿಲ್ಲಾಧಿಕಾರಿ ಕಳಿಸ್ತೀವಿ. ಯಾವುದೇ ಕಾರಣಕ್ಕೂ ನಿಮಗೆ ಸಿಗುವಂತ ಸೌಲಭ್ಯಕ್ಕೆ ಯಾವುದೇ ನಾವು ಅಡ್ಡಿ ಮಾಡುವುದಿಲ್ಲ. ಅದು ಏನು ಸಿಗಬೇಕಾದ ಅದನ್ನೆಲ್ಲ ನಾವು ನಿಮಗೆ ಮಾಡಿಕೊಡ್ತೀವಿ. ಖಂಡಿತವಾಗಿ ನಿಮ್ಮ ಸೇವೆಯನ್ನ ನಾವು ಪರಿಗಣಿಸ್ತೀವಿ. ಯಾಕಂದ್ರೆ ನಾವು ಖಂಡಿತವಾಗಿ ಅದನ್ನು ಗೌರವ ಕೊಡ್ತೀವಿ. ನಿಮ್ಮ ಸೇವೆ ಅದು ಅಮೂಲ್ಯವಾದದ್ದು. ಯಾಕಂದ್ರೆ ಅದಕ್ಕೆ ಯಾವುದೇ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಾನು ಎಣಿಸ್ತೇನೆ. ಇವತ್ತು ಪೌರ ಕಾರ್ಮಿಕರ ದಿನಾಚರಣೆ ಅದು ವಿಶೇಷವಾಗಿ ನಾವು ಅದನ್ನು ಪರಿಗಣಿಸಿ ಇವತ್ತು ತಾವೆಲ್ಲರೂ ಬಂದಿದ್ದೀರಿ. ತಮ್ಮೆಲ್ಲ ನಮ್ಮ ಕುಟುಂಬ ಮಕ್ಕಳಿಗೆಲ್ಲರಿಗೂ ನಾನು ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ವಿಶೇಷವಾಗಿ ನಿಮಗೆ ಒಳ್ಳೆ ಶಕ್ತಿ ಕೊಡ್ಲಿ ದೇವರು, ಒಳ್ಳೆ ಆರೋಗ್ಯವನ್ನು ಕೊಡ್ಲಿ. ಯಾಕಂದ್ರೆ ಕೊರೋನಾ ಸಮಯದಲ್ಲಿ ತುಂಬಾ ಕೆಲಸ ಕಾರ್ಯಗಳನ್ನು ಮಾಡಿದಿರಿ. ತಾವು ಯಾವುದಕ್ಕೆ ಹೆದರದೆ ಇವತ್ತು ನಮ್ಮೊಟ್ಟಿಗೆ ಕೈ ಜೋಡಿಸಿ ನಾವು ಕರೆದಾಗೆಲ್ಲ ಬಂದು ನಮ್ಮೊಟ್ಟಿಗೆ ನೀವು ಸೇವೆ ಮಾಡಿದಿರಿ. ಖಂಡಿತವಾಗಿ ನಿಮ್ಮ ಸೇವೆಯನ್ನ ನಾವು ಸ್ಮರಿಸುತ್ತೇವೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಹನುಮಂತ ಅವರ ಟೀಮು, ನಮ್ಮ ಪ್ರದೀಪ ಅವನಾಗೆ ಅವರ ಟೀಮು, ವಿಶೇಷವಾಗಿ ನಮ್ಮ ಮಹಿಳೆಯರು ಸಹ
ಈ ರಸ್ತೆಗಳಲ್ಲಿ ಗುಡಿಸುವಾಗ ಅಚ್ಚುಕಟ್ಟಾಗಿ ಅದನ್ನು ಮಾಡ್ತಾ ಇದ್ದಾರೆ. ಜ್ಯೋತಿ ಇರಬಹುದು, ಅನೇಕ ಹೆಣ್ಮಕ್ಳು ಒಳ್ಳೆ ಅಚ್ಚುಕಟ್ಟಾಗಿ ಆ ಕೆಲಸ ಕಾರ್ಯಗಳನ್ನ ನಿಭಾಯಿಸಿದ್ರಿ. ನಿಮಗೆ ದೇವರು ಒಳ್ಳೆ ಆರೋಗ್ಯವನ್ನು ಕೊಡಲಿ. ನಿಮಗೆ ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ತಮ್ಮೆಲ್ಲರಿಗೂ ಶುಭಾಶಯವನ್ನು ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ. ಈ ಒಂದು ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ದಿನಾಂಕ 19ರಂದು ನಾವೊಂದು ಸಣ್ಣ ಮಟ್ಟದ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೀವಿ. ಆ ಆಟೋಟ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ಕೂಡ ಪೌರಾಯುಕ್ತರು ಹಾಗೂ ಸದಸ್ಯರು ವಿತರಣೆ ಮಾಡಬೇಕಂತ ವಿನಂತಿಸ್ತಾ ಇದ್ದೇನೆ. ಮತ್ತೆ ಹೆಂಗಸರ ವಿಭಾಗದಲ್ಲಿ ಜ್ಯೋತಿ ಮಂಜುಳಾ ಭಾಗ್ಯಮ್ಮ ಇವರು ರೆಡಿಯಾಗಿರಬೇಕು. ಜ್ಯೋತಿ ಮಂಜುಳಾ ಭಾಗ್ಯಮ್ಮ ಮುಖಚರಿಯವರು. ಗೋಣಿಚಲೋಟ ದುರ್ಗೇಶ್ ನಾಗರಾಜ್ ಚೌಡಪ್ಪ ರೆಡಿಯಾಗಿರಬೇಕು. ಹೆಂಗಸರ ವಿಭಾಗದಲ್ಲಿ ಸವಿತಾ ಜ್ಯೋತಿ ಭಾಗ್ಯಮ್ಮ. ಜ್ಯೋತಿ ಮಂಜುಳಾ ಭಾಗ್ಯಮ್ಮ. ಗೋಣಿಚಲೋಟ ದುರ್ಗೇಶ್ ಪ್ರಥಮ, ನಾಗರಾಜ್ ದ್ವಿತೀಯ.
ಚೌಡಪ್ಪ ತೃತೀಯ. ಹೆಂಗಸರು ಸವಿತಾ ಜ್ಯೋತಿ ಭಾಗ್ಯಮ್ಮ. ಸವಿತಾ ಜ್ಯೋತಿ ಭಾಗ್ಯಮ್ಮ. ಸಂಗೀತ ಕುರ್ಚಿ ಗಂಡಸರ ವಿಭಾಗದಲ್ಲಿ ದುರ್ಗೇಶ್ ಪ್ರಥಮ, ಹನುಮಂತ ಎಸ್ ದ್ವಿತೀಯ, ಅರುಣ್ ತೃತೀಯ. ಮಂಜುಳಾ, ರೇಣುಕಾ, ಶೋಭಾ. ಬಸವರಾಜ್ ಭಾಷೆಯಲ್ಲಿ ಅರುಣ್ ಸಂಪತ್. ಬಸವರಾಜ್ ಭಾಷೆಯಲ್ಲಿ ಪ್ರಥಮ, ಅರುಣ್ ದ್ವಿತೀಯ. ಬಸವರಾಜ್ ಭಾಷೆಯಲ್ಲಿ ಅರುಣ್ ಸಂಪತ್. ಅಂಜಿನಪ್ಪ ಬಸವರಾಜ್ ಮಾಚಿಯಲ್ಲಿ ಅರುಣ್. ಅಂಜಿನಪ್ಪ ಬಸವರಾಜ್ ಮಾಚಿಯಲ್ಲಿ. ಲಕ್ಕಿ ಗೇಮ್ ಗಂಡಸರ ವಿಭಾಗ ರವಿನಾಯಕ್, ಗಜೇಂದ್ರ, ಪ್ರಹ್ಲಾದ. ಹೆಂಗಸರ ವಿಭಾಗದಲ್ಲಿ ಅನುಷಾ, ಅನಿತಾ, ಮಂಜುಳಾ. ರವಿನಾಯಕ್, ಗಜೇಂದ್ರ, ಪ್ರಹ್ಲಾದ. ಅನುಷಾ. ಮಕ್ಕಳ ವಿಭಾಗದಲ್ಲಿ ಪೃಥ್ವಿರಾಜ್, ಕವಿತಾ. ಪ್ರಜ್ವಲ್ ಮಾಚಿಯಲ್ಲಿ ಪೃಥ್ವಿರಾಜ್, ಕವಿತಾ. ಮಕ್ಕಳು ಬೇಗ ಬರಬೇಕು. ಹನುಮಂತನ ಒಟ್ಟಿಗೆ 12 ಜನ ಬರಬೇಕು. ಮೊನ್ನೆ ಆಡಿದವರು ಮಾತ್ರ ಬನ್ನಿ.